ಬೆಂಗಳೂರಿನ ಪಡುಕೋಣೆ ದ್ರಾವಿಡ್ ಸೆಂಟರ್ ಫಾರ್ ಸ್ಪೋರ್ಟ್ಸ್ ಎಕ್ಸಲೆನ್ಸಿಯಲ್ಲಿ ಮಾರ್ಚ್ 29ರಿಂದ 31ರ ತನಕ ನಡೆದ ಸಬ್ ಜೂನಿಯರ್ ಈಜು ಸ್ಪರ್ಧೆಯಲ್ಲಿ ಮಂಗಳೂರಿನ ವಿ1 ಅಕ್ವಾ ಸೆಂಟರ್ನ ಈಜುಪಟುಗಳು ಇದೇ ಮೊದಲ ಬಾರಿಗೆ ಡಾಲ್ಫಿನ್ ಅಕ್ವಾಟಿಕ್ ಸೆಂಟರ್ ಅನ್ನು ಪ್ರತಿನಿಧಿಸಿ ದಾಖಲೆಯ 26 ಪದಕಗಳನ್ನು ತನ್ನದಾಗಿಸಿಕೊಂಡಿದ್ದಾರೆ. ಬೆಂಗಳೂರಿನ ಪಡುಕೋಣೆ ದ್ರಾವಿಡ್ ಸೆಂಟರ್ ಫಾರ್ ಸ್ಪೋರ್ಟ್ಸ್ ಎಕ್ಸಲೆನ್ಸಿಯಲ್ಲಿ ನಡೆದ ಈಜು ಸ್ಪರ್ಧೆಯಲ್ಲಿ ವಿ1 ಅಕ್ವಾ ಸೆಂಟರ್ನ ಈಜುಪಟುಗಳು ಉತ್ತಮ ಪ್ರದರ್ಶನವನ್ನ ನೀಡಿ 26 ಪದಕಗಳನ್ನು ಬಾಚಿಕೊಂಡಿದ್ದಾರೆ. ಗುಂಪು 3ರ ವಿಭಾಗದಲ್ಲಿ ಸಾತ್ವಿಕ್ ನಾಯಕ್ ಸುಜೀರ್ 1 ಚಿನ್ನ, 4 ಬೆಳ್ಳಿ, 1 ಕಂಚು, ಗ್ರಹಿತ್ ಜಿ ಪ್ರಭು ಅವರು 1 ಚಿನ್ನ, 1 ಬೆಳ್ಳಿ, ರಿಯಾನಾ ಧೃತಿ ಫೆರ್ನಾಂಡಿಸ್ 4 ಚಿನ್ನ, 2 ಬೆಳ್ಳಿ ಮತ್ತು ಗುಂಪು 4ಎಯಲ್ಲಿ ಹುಡುಗರ ವಿಭಾಗದಲ್ಲಿ ನೈತಿಕ್ ಎನ್ 1 ಬೆಳ್ಳಿ, 4 ಕಂಚು ಹಾಗೂ ಗುಂಪು 4ಬಿ ಹುಡುಗರ ವಿಭಾಗದಲ್ಲಿ ಶೌರ್ಯ ಶೆಟ್ಟಿ 2 ಕಂಚು ಹಾಗೂ ಗುಂಪು 4ಬಿ ಬಾಲಕಿಯರ ವಿಭಾಗದಲ್ಲಿ ಅಲಿಸಾ ಸ್ವೀಡಲ್ ರೇಗೋ 5 ಚಿನ್ನದ ಪದಕವನ್ನ ಪಡೆದುಕೊಂಡಿದ್ದಾರೆ. ಇವರು ಸೈಂಟ್ ಅಲೋಶಿಯಸ್ ಈಜುಕೊಳದಲ್ಲಿ ಕಾರ್ಯನಿರ್ವಹಿಸುವ ವಿ1 ಅಕ್ವಾ ಸೆಂಟರ್ನಲ್ಲಿ ಲೋಕರಾಜ್ ವಿಟ್ಲ, ಯಜ್ಞೇಶ್ ಬೆಂಗ್ರೆ, ಉಮೇಶ್ ವಿಟ್ಲ ಇವರಲ್ಲಿ ತರಬೇತಿಯನ್ನ ಪಡೆಯುತ್ತಿದ್ದಾರೆ. ಇವರಿಗೆ ದ್ರೋಣಾಚಾರ್ಯ ಪ್ರಶಸ್ತಿ ವಿಜೇತ ಡಾಲ್ಫಿನ್ ಅಕ್ವಾಟಿಕ್ನ ನಿಹಾರ್ ಅಮೀನ್ ಹಾಗೂ ಮಧುಕುಮಾರ್ ಇವರ ಮಾರ್ಗದರ್ಶನದಲ್ಲಿ ತರಬೇತಿಯನ್ನ ನೀಡಲಾಗ್ತಾ ಇತ್ತು. ನವೀನ್ ಹಾಗೂ ರೂಪಾಜಿ ಪ್ರಭು ಇವರು ಸಹಕಾರವನ್ನ ನೀಡಿದ್ದಾರೆ. ಈಜು ಸ್ಪರ್ಧೆಯಲ್ಲಿ ಪದಕ ಪಡೆದ ಈಜುಪಟುಗಳಿಗೆ ಸಂತ ಅಲೋಶಿಯಸ್ ಸಮೂಹ ಸಂಸ್ಥೆಗಳ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭ ಈಜುಪಟು ರಿಯಾನಾ ಧೃತಿ ಫೆರ್ನಾಂಡಿಸ್ ಅವರು ಮಾತನಾಡಿ, ರಾಜ್ಯ ಮಟ್ಟದ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಿ 4 ಚಿನ್ನ ಮತ್ತು 2 ಬೆಳ್ಳಿಯ ಪದಕಗಳನ್ನು ಪಡೆದುಕೊಂಡಿದ್ದೇನೆ. ನನ್ನ ಸಾಧನೆಗೆ ನನ್ನ ಪೋಷಕರು ಹಾಗೂ ಈಜು ತರಬೇತುದಾರರು ಕಾರಣ ಎಂದು ಹೇಳಿದರು. I won six medals, 4 gold and 2 silver in state level swimming competition held in Bangalore. I've been practicing swimming from 4 years and from 3 and just 4 months back I joined V1 Aqua Center. With lot of hard work, dedication and with the help of my coach Lokraj sir, I've been able to achieve this. I would like to thank the Almighty God, my mother, my coach Lokraj sir and Yajnesh sir for being with me and helping me to perfection. Also, I would like to thank Naveen sir and Rupa ma'am for being my backbone. ಅನಂತರ ಅಲಿಸಾ ಸ್ವೀಡಲ್ ರೇಗೋ ಮಾತನಾಡಿ, 4 ವರ್ಷವಿರುವಾಗ ಸ್ವಿಮ್ಮಿಂಗ್ ತರಬೇತಿಯನ್ನ ಪಡೆಯುತ್ತಿದ್ದು ನನಗೆ ನನ್ನ ತಂದೆಯೇ ಸ್ಫೂರ್ತಿ ಹಾಗೂ ನನಗೆ ತರಬೇತಿ ನೀಡಿದ ತರಬೇತುದಾರರಿಗೆ ಧನ್ಯವಾದವನ್ನ ಅರ್ಪಿಸಿದ್ರು. I thank Almighty God for all my achievements. My first inspiration to join swimming is my dad. I learned swimming at the age of 4 in Mangala swimming pool. Now I am trained to perfection by coach Lokraj sir and Yajnesh sir at V1 Aqua Center and in St. Aloysius swimming pool. I thank all the coaches and the management at the V1 Aqua Center. ಇದೇ ವೇಳೆ ಈಜುಪಟು ಶೌರ್ಯ ಶೆಟ್ಟಿಯವರು ಮಾತನಾಡಿ, ಬೆಂಗಳೂರಿನಲ್ಲಿ ನಡೆದ ರಾಜ್ಯ ಮಟ್ಟದ ಸಬ್ ಜೂನಿಯರ್ ಸ್ವಿಮ್ಮಿಂಗ್ ಸ್ಪರ್ಧೆಯಲ್ಲಿ 2 ಕಂಚಿನ ಪದಕವನ್ನ ಪಡೆದಿದ್ದೇನೆ. ನನ್ನ ಈ ಸಾಧನೆಗೆ ವಿ1 ಅಕ್ವಾ ಸೆಂಟರ್ ಕ್ಲಬ್ನ ತಂಡಕ್ಕೆ ಧನ್ಯವಾದಗಳು ಎಂದು ಹೇಳಿದ್ರು. I took part in the state sub-junior championship held in Padukone Ravit Center for Sports Excellence in Bangalore. I won 2 bronze medals in 100-meter freestyle and 50-meter freestyle. I would thank my swimming coach, Mr. Lokraj sir and Mr. Yajnesh sir for their great support. Last but not the least, I would like to thank my whole team for their support they gave me. ಸೈಂಟ್ ಅಲೋಶಿಯಸ್ ಸಮೂಹ ಸಂಸ್ಥೆಗಳ ರೆಕ್ಟರ್ ರೆವರೆಂಡ್ ಫಾದರ್ ಮೆಲ್ವಿನ್ ಜೋಸೆಫ್ ಪಿಂಟೋ ಎಸ್ಜೆ ಅವರು ಮಾತನಾಡಿ, ಸಾಧನೆ ಮಾಡಿದ ಈಜುಪಟುಗಳನ್ನ ಅಭಿನಂದಿಸಿ ಶುಭ ಕೋರಿದ್ರು. Rightly said, you have made us proud, made Mangalore proud, and you are the pride of Mangalore. Now this has not come easy. I'm sure you all have worked very hard. Where are the they are here, most of them. The medal winners, you have worked hard
You have spent a lot of hours, plenty of hours in the pool, and I suppose to some extent at the cost of your studies as well. But your parents want you all to be good swimmers. All of us want you all to be excellent swimmers and medal winners, not just for yourselves. When you win a medal, it's not just for yourself and your family, but it is for the entire city of Mangalore. And someday I'm sure you will reach that level where you will be winning a medal for the country. ಈ ಸಂದರ್ಭ ಮಂಗಳೂರಿನ ಅಕ್ವಾಟಿಕ್ ಕ್ಲಬ್ನ ಅಧ್ಯಕ್ಷರಾದ ಡಾಕ್ಟರ್ ನಾಗೇಂದ್ರ ನಾಯಕ್, ಸ್ವಿಮ್ಮಿಂಗ್ ತರಬೇತುದಾರರಾದ ಲೋಕರಾಜ್ ವಿಟ್ಲ, ಯಜ್ಞೇಶ್ ಬೆಂಗ್ರೆ, ಉಮೇಶ್ ವಿಟ್ಲ ಹಾಗೂ ಸೈಂಟ್ ಅಲೋಶಿಯಸ್ ಸಮೂಹ ಸಂಸ್ಥೆಗಳ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಶರತ್ ಸಾಲ್ಯಾನ್, V4 ನ್ಯೂಸ್, ಮಂಗಳೂರು.